ರಾಜ್ಯದ ಮುಜರಾಯಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿ ನೇಮಕಗೊಂಡಿರುವ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ರಾಜ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ನಗರದ ಎಸ್ಸಿಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿ ಸಭಾಂಗಣದಲ್ಲಿ ಸಚಿವರಾಗಿ ನೇಮಕಗೊಂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಎಸ್ ಅಂಗಾರ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ರಾಜಕಾರಣ ದಿನದಿಂದ ದಿನಕ್ಕೆ ಸೂಕ್ಷ್ಮವಾಗುತ್ತಾ ಬದಲಾಗಿದೆ. ಈ ಸಂದರ್ಭದಲ್ಲಿ ಸಂವಿಧಾನದ ಆಶಯದಂತೆ ಬದ್ಧತೆಯೊಂದಿಗೆ ಕಾರ್ಯನಿರ್ವಹಿಸುವುದಾಗಿ ಹೇಳಿದ ಅವರು, ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ 27 ವರ್ಷಗಳಿಂದ ಬ್ಯಾಂಕ್ ಮತ್ತು ಸಹಕಾರ ಕ್ಷೇತ್ರವನ್ನು ಎತ್ತರದ ಸ್ಥಾನಕ್ಕೇರಿಸಿದವರು ಡಾ. ಎಂ.ಎನ್. ರಾಜೇಂದ್ರ ಕುಮಾರ್ ಎಂದು ಹೇಳಿದರು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕಾಲ ಬದಲಾಗಿದೆ ಅಂತಲ್ಲ, ರಾಜಕಾರಣಿಗಳು ಬದಲಾಗಿದ್ದಾರೆ ಅಂತಲ್ಲ, ವ್ಯವಸ್ಥೆ ನಿಭಾಯಿಸೋದು ಕಷ್ಟ. ಒಬ್ಬ MLA 25 ಲಕ್ಷ ಖರ್ಚು ಮಾಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಪಕ್ಷವರಿದ್ದೇವಲ್ಲ, ಈಗ ಯಾರಿಗಾದ್ರೂ 25 ಲಕ್ಷ ಖರ್ಚು ಮಾಡಲಿಕ್ಕೆ ಸಾಧ್ಯಗಳು ಗ್ರಾಮ ಪಂಚಾಯತ್ ಬೇಕು. 25 ಲಕ್ಷ ಅಭಿವೃದ್ಧಿಗಳು ಸಹಕಾರಿ ಕ್ಷೇತ್ರವೂ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಒಂದಷ್ಟು ಶಕ್ತಿಯುತವಾಗಿ ಕೆಲಸಗಳನ್ನು ಮಾಡಬೇಕಾದಂಥ ಜವಾಬ್ದಾರಿ ಸಮಾಜಕ್ಕಿದೆ. ರಾಜೇಂದ್ರ ಕುಮಾರ್ ಅವರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಯಲ್ಲಿ, ಬುದ್ಧಿವಂತಿಕೆಯಲ್ಲಿ ಮತ್ತೊಬ್ಬ ಸಹಕಾರಿ ಧುರೀಣರನ್ನು ಈ ಕರ್ನಾಟಕ ರಾಜ್ಯದಲ್ಲಿ. ಆನಂತರ ಸಚಿವ ಎಸ್ ಅಂಗಾರಪ್ಪ ಮಾತನಾಡಿ, ನಾನು ಪೂರ್ವ ಸಾಮಾನ್ಯ ಕೂಲಿ ಕಾರ್ಮಿಕ. ಸಂಘಟನೆ ಮತ್ತು ಜನರು ಈ ಸ್ಥಾನಕ್ಕೆ ಏರಲು ಕಾರಣರಾಗಿದ್ದಾರೆ. ಜನರ ನಂಬಿಕೆಗೆ ಚ್ಯುತಿಯಾಗದಂತೆ ಕಾರ್ಯನಿರ್ವಹಿಸುತ್ತೇನೆ. ಸಹಕಾರಿ ರಂಗದ ಬೆಳವಣಿಗೆಗೆ ಸದಾ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು. ನಾನು ಈ ರೀತಿಯ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ನಾನು ಇಷ್ಟಪಟ್ಟು ಬಂದಿಲ್ಲ. ನನ್ನ ಸಂಘಟನೆ ಆ ರೀತಿಯಲ್ಲಿ ಪ್ರೇಮಿಸಿ ನಂಬಿಕೊಂಡು ಈ ರೀತಿಯ ಒಂದು ಸ್ಥಾನಕ್ಕೆ ಬರುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆ ಒಂದು ನೆಲೆಯಿಂದ ಬಂದಿರತಕ್ಕಂಥ ನನ್ನ ಒಂದು ಮುಖ್ಯ ಉದ್ದೇಶನೇ ಇಷ್ಟೇ. ಇವತ್ತು ನಾನು ಪ್ರೇಮಿಸಿ ಬೆಳೆಸುವಂತ ನನ್ನ ಹೊಣೆಗಾರಿಕೆ ನನ್ನದು. ಅದಕ್ಕೋಸ್ಕರ ಆ ರೀತಿಯ ಒಂದು ನಂಬಿಕೆಯನ್ನು ಇಟ್ಕೊಂಡು ಇವತ್ತು ನಮಗೆ ಆ ರೀತಿಯ ಒಂದು ಕಾರ್ಯಕ್ಷೇತ್ರದ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅತ್ಯಂತ ಯಶಸ್ವಿಯಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕಾಗಿದೆ. ಆ ರೀತಿಯ ನಂಬಿಕೆಯನ್ನು ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಸಂಘಟನೆಗಳು ಕೂಡ ನಮ್ಮ ಮೇಲೆ ನಂಬಿಕೆಯನ್ನು ಇರಿಸಿಕೊಂಡಿದೆ. ನಂಬಿಕೆಗಳು ಯಾವ ರೀತಿಯಲ್ಲಿ ಇರಬಹುದು ನಮಗೂ ಕೂಡ ಗೊತ್ತಿರೋದಿಲ್ಲ. ಆದರೆ ಆ ಯಾವುದೇ ವ್ಯಕ್ತಿಗಳಿರ್ಬೋದು, ಯಾವುದೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಗಳ ಭಾವನೆಯನ್ನ ನಾನು ಅರ್ಥ ಮಾಡಿಕೊಂಡು ಆ ಭಾವನೆಗಳಿಗೆ ಚ್ಯುತಿ ಬರದಂತ ರೀತಿಯಲ್ಲಿ ಆ ರೀತಿಯ ಒಂದು ವಿಶ್ವಾಸವನ್ನು ಉಳಿಸಿಕೊಂಡು ನಾವು ಆ ರೀತಿಯ ಒಂದು ಕೆಲಸವನ್ನ ಮಾಡಿದಾಗ ನಾವು ನಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಹಾಗೂ ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾ. ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಮಾತನಾಡುತ್ತಾ, 2 ಜಿಲ್ಲೆಗಳ ಸಹಕಾರಿಗಳ ಪರವಾಗಿ ಗೌರವಾರ್ಪಣೆ ಸಲ್ಲಿಸಿದ್ದೇವೆ. ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಸಚಿವರ ಸಹಕಾರ ದೊರೆಯುವಂತಾಗಲಿ ಎಂದು ಹೇಳಿದರು. 2 ಜಿಲ್ಲೆಗಳ ಸಹಕಾರಿಗಳ ಪರವಾಗಿ ನಿಮ್ಮನ್ನು ಗೌರವಿಸಿದೆ. ಅದ್ರ ಜೊತೆಗೆ ಈ ನಮ್ಮ ಗುಂಪಿನ ಸದಸ್ಯರು ಯಾಕೆ ಹೇಳಿದ್ರೆ, ನಮ್ಮ ಗುಂಪಿನವರಿಗೆ ನೀವು ಯಾವತ್ತೂ ಅವರ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅನ್ನುವಂಥ ಚಿಂತನೆಯಿಂದ ನಾವು ಇವತ್ತು ನಿಮ್ಮನ್ನು ಗೌರವಿಸಿದ್ದೇವೆ. ಮತ್ತು ಅಂಗಡಿಯವರಿಗೆ ನಾನು ಹೇಳಿದರೆ ಸುಬ್ರಹ್ಮಣ್ಯದ ಜೊತೆಗೆ ನಾವು ಇವತ್ತು ಎಲ್ಲರನ್ನು ಗೌರವಿಸುವಾಗ ಅವ್ರಿಗೊಂದು ಬೆಳ್ಳಿಯ ತಿಳ್ಕೊತಿಯನ್ನು ಕೊಟ್ಟು ಬಿಡ್ತೇವೆ. ಇವರ ಕೆಲಸದಲ್ಲಿ ಏನೇ ವಿಘ್ನಗಳು ಬಂದರೂ ಕೂಡ ಆ ವಿಘ್ನಗಳು ನಿವಾರಣೆ ಆಗಬೇಕು ಮತ್ತು ತಿರುಪತಿ ದೇವರ ದೊಡ್ಡ ಒಂದು ಫೋಟೋವನ್ನು ಕೊಡ್ತೀವಿ. ಯಾಕಂದರೆ ತಿರುಪತಿಯ ತಿಮ್ಮಪ್ಪನ ಸಂಕಟ ಹರಣ ವೆಂಕಟರಮಣ ಅಂತ ಹೇಳ್ತಿದ್ರೆ ಅದನ್ನು ಅವರು ಕೊಟ್ಟಿದ್ದಾರೆ. ನಿಮಗೆ ದೇವರ ಆಶೀರ್ವಾದ 4 ಜನರಿಗೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಬಾರ್ಡ್ನ ಮುಖ್ಯ ಮಹಾಪ್ರಬಂಧಕ ನೀರಜ್ ಕುಮಾರ್ ವರ್ಮಾ, ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ರನ್ನ ಬ್ಯಾಂಕ್ ವತಿಯಿಂದ ಸನ್ಮಾನಿಸಲಾಯಿತು.
ಸಮಾರಂಭದಲ್ಲಿ ಅಪೆಕ್ಸ್ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ವೆಂಕಟಸ್ವಾಮಿ, ನಬಾರ್ಡ್ ಬ್ಯಾಂಕ್ನ ಡಿಜಿಎಂ ಸಂಗೀತಕರ್ತ, ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಟಿಜಿ ರಾಜರಾಮ್, ಭಾಸ್ಕರ್ ಎಸ್ ಕೋಟ್ಯಾನ್, ವಾದಿರಾಜ್ ಶೆಟ್ಟಿ, ಕೆಎಸ್ ದೇವರಾಜ್, ಎಸ್ ರಾಜು ಪೂಜಾರಿ, ಶಶಿಕುಮಾರ್ ರೈ, ಎಸ್ಪಿ ಜಯರಾಮ್ ರೈ, ದೇವ್ ಪ್ರಸಾದ್ ಶೆಟ್ಟಿ, ಮೋನಪ್ಪ ಶೆಟ್ಟಿ ಯಕ್ಕಾರು, ಹರಿಶ್ಚಂದ್ರ, ಮಹೇಶ್ ಹೆಗ್ಡೆ, ಜಯರಾಜ್, ಅಶೋಕ್ ಕುಮಾರ್, ಸದಾಶಿವ ಉಳ್ಳಾಲ್, ರಾಜೇಶ್ ರಾವ್, ಸಹಕಾರಿ ಸಂಘಗಳ ಉಪನಿಬಂಧಕ ಪ್ರವೀಣ್ ಬಿ ನಾಯಕ್, ಚಿತ್ರದುರ್ಗ ಸಹಕಾರಿ ಸಂಘದ ನಿರ್ದೇಶಕರಾದ ಎಸ್ಆರ್ ಗಿರೀಶ್, ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕರಾದ ಪ್ರವೀಣ್, ಎಸ್ಎಡಿಸಿಸಿ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ, ಮೀನುಗಾರಿಕಾ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ನಿರ್ದೇಶಕರಾದ ಶಶಿಕುಮಾರ್ ರೈ, ಡಿಜಿಎಂ ಗೋಪಾಲಕೃಷ್ಣ, ಲಕ್ಷ್ಮಣ್ ಮಲ್ಲೂರು ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.